ಕಳೆದ ಹಲವು ಸಮಯಗಳಿಂದ ಇಲ್ಲಿ ನಡೀತಾ ಇರುವ ಕಾಮಗಾರಿಯಿಂದಾಗಿ ಜನ ಕಂಗಾಲಾಗಿದ್ದಾರೆ. ಸಂಬಂಧಪಟ್ಟವರು ಇನ್ನಾದರೂ ಸೂಕ್ತ ಕ್ರಮ ಕೈಗೊಂಡು ಇಲ್ಲಿನ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳಿ ಅಂತ ಕೂಳೂರಿನಲ್ಲಿ ಇಂದು ನಾಗರಿಕ ಹಿತರಕ್ಷಣಾ ಸಮಿತಿಯು ಬೃಹತ್ ಪ್ರತಿಭಟನೆ ನಡೆಸಿತು. NH66 ಇದರ ಕೂಳೂರಿನಲ್ಲಿ ಜನಸಂಚಾರ ಮಾಡದಂತಹ ಸ್ಥಿತಿ ಉಂಟಾಗಿದೆ. ಇಲ್ಲಿ ಸೇತುವೆ ನಿರ್ಮಾಣದ ಹೆಸರಿನಲ್ಲಿ ಜನತೆಗೆ ಕಿರುಕುಳ ನೀಡಲಾಗ್ತಾ ಇದೆ. ಇದು ಸರಿಯಲ್ಲ. ಎಲ್ಲೂ ಇಲ್ಲದ ಹಲವು ಸೇತುವೆಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಅಧಿಕಾರಿಗಳು ಒಂದು ಯೋಜನೆ ಹಿಡಿದ್ರು ಅದನ್ನು ನಿಗದಿತ ವೇಳೆಯಲ್ಲಿ ಮಾಡಿ ಮುಗಿಸದೆ ಹಾಗೆ ಇಟ್ಟು ಹೋಗುವುದು ಸಾರ್ವಜನಿಕರಿಗೆ ಕಷ್ಟಕರವಾಗ್ತಾ ಇದೆ ಅಂತ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ರಸ್ತೆ ದುರಸ್ತಿಯಿಂದಾಗಿ ಸ್ಥಳೀಯ ನಾಗರಿಕರಿಗೆ, ವ್ಯಾಪಾರಸ್ಥರಿಗೆ, ವಾಹನ ಚಾಲಕರಿಗೆ, ಮುಖ್ಯವಾಗಿ ಆಂಬ್ಯುಲೆನ್ಸ್ಗಳಿಗೆ, ಶಾಲಾ ಮಕ್ಕಳ ಬಸ್ಸಿಗೆ, ಕಂಪನಿಗಳಿಗೆ ಡ್ಯೂಟಿ ಹೋಗುವ ಕಾರ್ಮಿಕರಿಗೆ ಎಲ್ಲಾ ವರ್ಗದವರಿಗೂ ತೊಂದರೆ ಉಂಟಾಗಿದೆ. ಇದಕ್ಕೆ ಶಾಶ್ವತ ಪರಿಹಾರ ಕೊಡಿ ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು. ಎರಡು 2022 ಇದೇ ದಿನ ಜುಲೈ 18 ತಾರೀಕು ಒಂದೇ ನಮ್ಮ ಇಲ್ಲಿ ಪೈಪ್ಲೈನ್ ಕೊಳವೆ ರಿಪೇರಿ ಮಾಡಿ ಹೈವೇ ಬ್ಲಾಕ್ ಮಾಡಿದ್ದು. ಆ ಕೊಳವೆ ರಿಪೇರಿಗೆ ಸುಮಾರು ದುರಸ್ತಿ ಕಾರ್ಯಕ್ರಮಕ್ಕೆ ಅವರಿಗೆ ಎಲ್ಲಿ ಡ್ಯಾಮೇಜ್ ಇದೆ, ಎಲ್ಲಿ ಲೀಕೇಜ್ ಇದೆ ಗೊತ್ತಾಗಲಿಲ್ಲ. 15 ಫೀಟ್ ರೋಡು ಆಗಿದ್ರೂ ಕೂಡ ಯಾವುದೇ ರೀತಿಯಲ್ಲಿ ನಮಗೆ ಲೀಕೇಜ್ ಸಿಗಲಿಲ್ಲ. ಕೊನೆಗೆ ಲೀಕೇಜ್ ಸಿಕ್ಕಿದ್ದು ಈ ಫ್ಲೈಓವರ್ ಅಡಿಗಡೆ. ಅಷ್ಟು ದಿನ ಆ ಧೂಳು ಮತ್ತು ಆ ಕೆಸರು ನೀರು ಪೋಲಾಗಿದ್ದು ಒಂದು 45 ದಿನ ನೀರು ಪೋಲಾಗಿದೆ. ಹೈವೇಯಲ್ಲಿ ಮಳೆಗಾಲಗಿಂತ ಜಾಸ್ತಿ ನೀರು ವೇಸ್ಟ್ ಆಗಿ ಹೋಗಿದೆ. ಸಾರ್ವಜನಿಕರ ಆಸ್ತಿ ಪಾಸ್ತಿ ಹಾಳಾಗಿದೆ. ಇಲ್ಲಿ ಅಂಗಡಿ ಮುಂಗಟ್ಟು ಹೋಟೆಲ್ ಮಾಲೀಕರಿಗೆ ಯಾವುದೇ ಕಾರಣದಲ್ಲಿ ವ್ಯಾಪಾರ ಮಾಡಲಿ ಭಾರಿ ಕಷ್ಟ ಕೊಡ್ತಾ ಇದೆ. ಯಾಕೆಂದರೆ ರಸ್ತೆಯಲ್ಲಿ ಯಾವಾಗಲೂ ರೋಡ್ ಬ್ಲಾಕ್. ತಾವೀಗ ನೋಡಿರ್ಬೋದು, ಈಗಲೂ ಕೂಡ ಬ್ಲಾಕ್ ಇದೆ ಇಂಥ ಸಮಯದಲ್ಲಿ ಕೂಡ. ಸೊ ಈ ವ್ಯವಸ್ಥೆಯಲ್ಲಿ ನಾವು ಕಳೆದ 1 ವರ್ಷದಿಂದ ಆಮೇಲೆ ರಿಪೇರಿ ಅವರು ಏನು ದುರಸ್ತಿ ಕಾರ್ಯಕ್ರಮ ಆದ ನಂತರ ಅವ್ರು ಯಾವ ರೀತಿ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಟೈಪು ಮುಚ್ಚಿಕೊಡಲಿಲ್ಲ. ಸುಮ್ಮನೆ ಒಂದು ತೇಪೆ ಕಾರ್ಯಕ್ರಮ ಮಾಡಿದ್ದಾರೆ. ಇದು ಹೆವಿ ವೆಹಿಕಲ್ ಓಡಾಡೋ ಜಾಗ, ಮೇಲಾಗಿ NH 66 ಇಂತಹ ಒಂದು ವ್ಯವಸ್ಥೆಯಲ್ಲಿ ಯಾವ ರೀತಿ ಕಾಮಗಾರಿ ಮಾಡಬೇಕಂತೇಳಿ ಸಿಟಿ ಕಾರ್ಪೊರೇಷನ್ ಇಂಜಿನಿಯರು ನುರಿತವುಳ್ಳರಿದ್ದಾರೆ ಅಂತ ಹೇಳ್ತಾರೆ. ನಾವು ಸ್ಮಾರ್ಟ್ ಸಿಟಿ ಮಾಡಲಿಕ್ಕೆ ಗಮನ ಕೊಡ್ತಾ ಇದ್ದೀವಿ. ಆದರೆ ಇಲ್ಲಿ NH 70ನಲ್ಲಿ ಈ ಭಾಗದಲ್ಲಿ ಈ ಥರ ವ್ಯವಸ್ಥೆ ಇದ್ದರೂ ಕೂಡ ಅದನ್ನು ವ್ಯವಸ್ಥೆ ಮಾಡಲಿಕ್ಕೆ ಸಂಬಂಧಪಟ್ಟ ಸರಿಯಾದ ಇಂಜಿನಿಯರ್ಸ್ನಾಗಲಿ ಅಥವಾ ಡಿಪಾರ್ಟ್ಮೆಂಟ್ ಅದರ ಬಗ್ಗೆ ಗಮನ ತಗೊಳ್ಳೋದಾಗಲಿ ಮಾಡ್ತಾ ಇಲ್ಲ. ಕಾಟಾಚಾರಕ್ಕೆ ಮಾಡ್ತಾ ಇದ್ದಾರೆ. ನ್ಯಾಷನಲ್ ವೇಸ್ಟ್, ನಮ್ಮ ಟ್ಯಾಕ್ಸ್ ಎಲ್ಲ ತಗೊಂಡು ನ್ಯಾಷನಲ್ ವೇಸ್ಟ್ ಆಗ್ತಾ ಉಂಟು.